ದಿಲ್ಲಿಯಲ್ಲಿ ನಡೆದ ನೆಲನಡುಕವು ರಿಕ್ಟರ್ ಮಾಪಕದಲ್ಲಿ ಬರೆ 4 ತೀವ್ರತೆಯದ್ದಿದ್ದರೂ ಭಾರಿ ಮಟ್ಟದಲ್ಲಿ ನೆಲ ಕುಲುಕಿಸಿತ್ತು. ಆದ್ದರಿಂದ ಕೇಂದ್ರ ಸರ್ಕಾರವು ನಾಗರಿಕರನ್ನು ಎಚ್ಚರಿಕೆಯಿಂದ ಇರಲು ತಿಳಿಸಿದೆ. ಕಡಿಮೆ ಆಳದಲ್ಲಿ ಭೂಕಂಪ ಕೇಂದ್ರ ಇದ್ದ ಕಾರಣದಿಂದ ಕಡಿಮೆ ತೀವ್ರತೆಯ ನೆಲನಡುಕವು ಹೆಚ್ಚಿನ ಕಂಪನವನ್ನು ಉಂಟು ಮಾಡಿತ್ತು. ದಿಲ್ಲಿಯು ಭೂಕಂಪ ವಲಯದಲ್ಲಿ ಇದ್ದು ಕಂಪನ ಕೇಂದ್ರ ಮೇಲಿದ್ದಷ್ಟು ಅಪಾಯ ಹೆಚ್ಚು. ಎಲ್ಲರೂ ಎಚ್ಚರಿಕೆಯ ರಕ್ಷಣಾ ಸೂತ್ರಗಳನ್ನು ಪಾಲಿಸಬೇಕು ಎಂದು ಭೂವಿಜ್ಞಾನ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಈ ಬಗೆಗೆ ಮತ್ತೆ ಮತ್ತೆ ಮಾಹಿತಿ ನೀಡಲಿದ್ದು, ಅದನ್ನು ದಿಲ್ಲಿ ನಾಗರಿಕರು, ಸುತ್ತಮುತ್ತಿನವರು ಅನುಸರಿಸಬೇಕು ಎಂದು ಕೂಡ ಒಕ್ಕೂಟ ಸರ್ಕಾರವು ಹೇಳಿದೆ. ಪ್ರಧಾನಿ ಮೋದಿಯವರು ಕೂಡ ಈ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸುವಂತೆ ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.